ಸುಂದರ ಭೂಲೋಕವನ್ನು ತನ್ನ ಹಳದಿ ಬಣ್ಣದಲ್ಲಿ ಸಿಂಗಾರ ಮಾಡಿ ಪ್ರಕೃತಿಯನ್ನು ನಾಚುವಂತೆ ಕಣ್ಮನ ಸೆಳೆಯುವ ಬಣ್ಣ ಒಂದು ಕಡೆಯಾದರೆ ಗಮಗಮಿಸುವ ಸುವಾಸನೆಯ ಮೋಹಕ ಚೆಲುವು ರೈತರ ಗದ್ದೆಯಲ್ಲಿ ಅರಳಿ ಊರೆಲ್ಲ ಪರಿಮಳ ಬೀರುವ ಈ ಹೆಮ್ಮಾಡಿ ಸೇವಂತಿ ಹೂವಿನ ವಿಶೇಷವೇ ಬೇರೆ. ಎಲ್ಲಾ ಸೇವಂತಿಗಿಂತ ಈ ಹೆಮ್ಮಾಡಿ ಸೇವಂತಿ ಬೆಳೆಯ ವಿಶೇಷದ ಬಗ್ಗೆ ಒಂದು ವರದಿ. ಭೂಲೋಕವನ್ನ ಶೃಂಗಾರ ಮಾಡಿ ಸ್ವರ್ಗಲೋಕವನ್ನ ಸೃಷ್ಟಿ ಮಾಡಿದ ಹೆಮ್ಮಾಡಿ ಸೇವಂತಿ ಹೂ ಕಣ್ಮನ ಸೆಳೆಯುವ ಬಣ್ಣ, ಘಮಘಮ ಸುವಾಸನೆ, ಮೋಹಕ ಚೆಲುವು. ಗಾತ್ರ ಚಿಕ್ಕದಾದರೂ ಹೆಚ್ಚು ಬಾಳಿಕೆಯ ಗುಣ ವೈಶಿಷ್ಟ್ಯಗಳಿಂದಾಗಿ ಕರಾವಳಿ ಭಾಗದಲ್ಲಿ ಪ್ರಸಿದ್ಧವಾದ ವಾರ್ಷಿಕ ಬೆಳೆ ಹೆಮ್ಮಾಡಿ ಸೇವಂತಿ ಹೂಗಳು. ಈ ಹಳ್ಳಿಯ ರೈತರ ಗದ್ದೆಗಳಲ್ಲಿ ಅರಳಿ ಊರೆಲ್ಲ ಘಮಘಮ ಪರಿಮಳ ಬೀರುವ ಚಂದದ ಸುಂದರ ಸೇವಂತಿ ಹೂವಿನ ತೋಟ. ಇದು ಹೆಮ್ಮಾಡಿ ಗ್ರಾಮದ ಆಸುಪಾಸಿನಲ್ಲಿ ಮಾತ್ರ ಬೆಳೆಯಲಾಗುವ ವಿಶಿಷ್ಟ ಪುಷ್ಪವೇ ಹೆಮ್ಮಾಡಿ ಸೇವಂತೆ. ಗ್ರಾಮದ ಮೊದಲಾದೆಡೆಯ ನೂರಾರು ಬೆಳೆಗಾರರು ತಮ್ಮ ಗದ್ದೆಗಳಲ್ಲಿ ಪಾರಂಪರಿಕವಾಗಿ ಸೇವಂತಿಯನ್ನ ಬೆಳೆಯುತ್ತಾರೆ. ಜುಲೈ ತಿಂಗಳಿನಿಂದಲೇ ಸೇವಂತಿ ಸಸ್ಯ ಸಂವರ್ಧನೆಯ ಕಾಯಕ ಆರಂಭವಾಗುತ್ತದೆ. ನಂತರ ಹಂತ ಹಂತವಾಗಿ ಗೊಬ್ಬರ, ಉಪಚಾರ, ಔಷಧೋಪಚಾರ, ಕಳೆ ನಿಯಂತ್ರಣ ಮೊದಲಾದ ಕಾರ್ಯಗಳು ಪೂರ್ಣಗೊಂಡು ನಳನಳಿಸುವ ಅಂದಗಾತಿ ಸೇವಂತಿ ಪುಷ್ಪವು ಕೃಷಿಕರ ಬುಟ್ಟಿಯನ್ನ ಹಾಗೂ ತುತ್ತಿನ ಬುತ್ತಿಯನ್ನ ತುಂಬುವುದು ಡಿಸೆಂಬರ್ ಜನವರಿ ತಿಂಗಳ ಸಮಯದಲ್ಲೇ. ಬೆಳೆಸಿ ನಟ್ಟು ಬೆಳೆಸಿ ಅದಕ್ಕೆ ಔಷಧಿ ಎಲ್ಲ ಮಾಡಿ ಅದಕ್ಕೆ ಮಾನ್ಕಟ್ಟಿ ಹಬ್ಬ ಬಂದ್ರಗತ್ತೆ ನಾವು ಹೂ ಕೊಯ್ದು ಮಾನ್ಕಟ್ಟಿ ಹಾಕ್ತೀವಿ. ನಾವು 50 ವರ್ಷ ಆಯ್ತು ಸಂಬಂಧ ಅಂದ್ರೆ ನಾವು ಯಕ್ಷಿ ನಂಬ್ಕೊಂಡೆ ಈ ಹೂವು ನೋಡೋದು. ನಮ್ಗೆ ಅವಳು ಯಕ್ಷಿನೇ ಕೊಡೋದು ನಮ್ಗೆ ಈ ಹೂವು. ಮತ್ತು ಯಾವ ದೇವ್ರಿಗೆ ಹೊಯ್ಕಿದ್ರೆ ಅವಳಿಗೊಂದು ಫಸ್ಟಿನ ಹೂವು ಅವಳಿಗೊಂದು ಒಪ್ಸಿಕ್ಕಿ ನಾವು ಬೇರೆ ಕಡೆಯವರಿಗೆ ಎಲ್ಲ ಕೊಡೋದು. ಮುಂದಿನ 3 ತಿಂಗಳು ಇಲ್ಲಿನ ರೈತರಿಗೆ ಸೇವಂತಿಯ ಸುಗೆ, ಔಷಧೋಪಚಾರವೂ ಸೇರಿದಂತೆ ಸೇವಂತಿ ಬೆಳೆಯಲು ಪ್ರತಿ ಎಕರೆಗೆ ಸುಮಾರು 50,000 ರೂಪಾಯಿಗಳಿಗೂ ಅಧಿಕ ವೆಚ್ಚ ತಗುಲುತ್ತದೆ. ಪ್ರತಿ ಎಕರೆಗೆ ತಲಾ 5 ಲಕ್ಷ ಹೂಗಳು ಸಿಗುವಂತಾದರೆ ತಮ್ಮ ಪರಿಶ್ರಮದ ದುಡಿಮೆಗೆ ತಕ್ಕ ಬೆಲೆ ಸಿಕ್ಕಿದಂತಾಗುತ್ತದೆ. 1,000 ಸೇವಂತಿಗೆ ಕನಿಷ್ಠ 50 ರಿಂದ 100 ರೂಪಾಯಿ ಸಿಕ್ಕಿದರೆ ಹಾಕಿದ್ದ ದುಡ್ಡು ಕೈಗೆ ಬರಬಹುದು. ಈ ವರ್ಷ ಹೆಮ್ಮಾಡಿ ಸೇವಂತಿಗೆಗೆ ಆರಂಭಿಕವಾಗಿ 100 ರೂಪಾಯಿ ದರ ಲಭಿಸುತ್ತಿದೆ. ಆದರೆ ನುಸಿ ಬಾಧೆಯಿಂದಾಗಿ ಸಾಕಷ್ಟು ಹೂಗಳು ಹಾಳಾಗುತ್ತಿರುವುದರಿಂದಾಗಿ ರೈತರಿಗೆ ನಷ್ಟವಾಗುತ್ತಿದೆ ಎನ್ನುವುದು ಇಲ್ಲಿನ ಸೇವಂತಿ ಬೆಳೆಗಾರರ ಅಳಲು. ಕರಾವಳಿಯ ಮಂಗಳೂರು, ಉಡುಪಿ, ಕುಂದಾಪುರ, ಭಟ್ಕಳ, ಹೊನ್ನಾವರ ಮೊದಲಾದೆಡೆ ಬಹು ಬೇಡಿಕೆ ಇರುವ ಹೆಮ್ಮಾಡಿ ಸೇವಂತಿ ವಿಶೇಷವಾಗಿ ಸಂಕ್ರಮಣ ಉತ್ಸವದಿಂದ ಮೊದಲುಗೊಂಡು ಗೆಂಡ ಜಾತ್ರೆ ಮೊದಲಾದ ಧಾರ್ಮಿಕ ಉತ್ಸವಗಳಿಗೆ ಸಾಕಷ್ಟು ಬೇಡಿಕೆ ಪಡೆದ ಹೂವು. ಅದರಲ್ಲೂ ದೈವಸ್ಥಾನಗಳಲ್ಲಿ ಜರುಗುವ ನೇಮೋತ್ಸವಗಳಿಗೆ ಊರ ಹೂವಿನ ಸೇವೆಯನ್ನ ಭಕ್ತರು ಹೆಚ್ಚಾಗಿ ಅವಲಂಬಿಸಿದ್ದರಿಂದ ಹೆಮ್ಮಾಡಿ ಸೇವಂತಿಯ ಬೇಡಿಕೆ ಯಾವತ್ತೂ ಕುಂದಿಲ್ಲ. ಆದರೆ ಇಲ್ಲಿ ಒಂದು ವಿಶೇಷವೆಂದರೆ ಹೆಮ್ಮಾಡಿಯಲ್ಲಿ ಬೆಳೆಯುವ ಸೇವಂತಿ ಮೊದಲ ಬೆಳೆ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಯಕ್ಷಿ ಸನ್ನಿಧಾನಕ್ಕೆ ಮೊದಲ ಪೂಜೆಗೆ ಸೇವಂತಿ ಬೆಳೆಗಾರರು ನೀಡುತ್ತಾರೆ. ಇದು ಜಾತ್ರಾ ಮಹೋತ್ಸವಗಳಿಗೆ ಹೆಚ್ಚಾಗಿ ಪೂರೈಕೆಯಾಗುತ್ತದೆ. ಸೇವಂತಿ ಬೆಳೆಗಾರರು ಹೂಗಳನ್ನ ಬುಟ್ಟಿಗಳಲ್ಲಿ ಹೊತ್ತೊಯ್ದು ಜಾತ್ರೆಯಲ್ಲಿ ಮಾರಾಟ ಮಾಡುತ್ತಾರೆ. ಮತ್ತು ಈ ಬೆಳೆಗಾರರು ತಮ್ಮ ಬೆಳೆಯನ್ನ ಬೆಳೆಯುವ ಮುಂಚೆ ಬ್ರಹ್ಮಲಿಂಗನಿಗೆ ಹರಕೆಯಂತೆ ಬೆಳೆ ಬೆಳೆಯುವುದು ಇನ್ನೊಂದು ವಿಶೇಷ. ರಾಮದೇವರಿಗೂ ಉಪಯೋಗಿಸೋದಿಲ್ಲ. ಈ ಹೂಗನ್ನೇ ಕೊಯ್ದು ಇದನ್ನು ಉದ್ಯೋಗ ಮಾಡ್ತಾ ಇದ್ರು. ಮುಂಚೆ ಗೆದ್ದೆ ಮಾಡ್ತಾ ಇದ್ರು. ಅಂದರೆ ಈ ಹೂವಿನಲ್ಲಿ ಒಂದು ಸ್ವಲ್ಪ ಉತ್ಪತ್ತಿ ಬಂದಿದ್ದರಿಂದ ದೇವ್ರ ಬುಡಕ್ಕೆ ಹೋದ ಹಣದಿಂದ ತುಂಬ ಉತ್ಪತ್ತಿ ಕಂಡು ಬಂತು. ಇವ್ರು ಸ್ವಲ್ಪ ಮಾಡೋರು ಜಾಸ್ತಿ ಮಾಡ್ಕೊಂಡು ಉತ್ಪತ್ತಿ ಮಾಡ್ತಾ ಇದ್ರು. 2 ವರ್ಷದಿಂದ ಈಗ ಕೊಯ್ಲಿನಲ್ಲೂ ತುಂಬ ತೊಂದರೆ ಬರ್ತಿತ್ತು ರೈತರಿಗೆ. ಯಾಕಂತ ಹೇಳಿದ್ರೆ ಇದನ್ನೇ ನಂಬ್ಕೊಂಡು ಗೆದ್ದೇನೋ ಮಾಡ್ದೇನೋ ಈಗ ಮಾಡ್ತಾ ಇದ್ರಲ್ಲ, ಒಂಥರ ಕೊಳೆ ರೋಗ ಬರುವುದು, ನುಸಿ ರೋಗ ಬರುವಂಥದ್ದು ಇಂಥದ್ದೆಲ್ಲ ಆಗ್ತಾ ಇತ್ತು. ಯಾರು ದೇವರೇನೋ ಅನ್ಕೋತಿಲ್ಲ, ಬೇಡ ಮಾಡಲೇಬೇಕು ಅನ್ನೋದು ಕಡ್ಡಾಯ ಹಿಡಿದ್ಬಿಟ್ಟು ಇಲ್ಲಿ ರೈತರಿಗೆ ಒಂದು 10-15 ಜನರು ಸೌಕರ್ಯದಾರಿ ಗೆದ್ದೆ. ಪ್ರಾದೇಶಿಕ ವೈಶಿಷ್ಟ್ಯವನ್ನ ಹೊಂದಿದ ಹೆಮ್ಮಾಡಿ ಸೇವಂತಿಯಂತಹ ವಿಶೇಷ ಪುಷ್ಪ ತಳಿಯ ಕುರಿತು ಸಂಶೋಧನೆ ಮತ್ತು ಸಂವರ್ಧನೆಯ ಪ್ರಯತ್ನಗಳು ಹೆಚ್ಚಾಗಿ ನಡೆಯಬೇಕಾಗಿದ್ದು, ಸೇವಂತಿ ಬೆಳೆಗಾರರಿಗೆ ವಿಶೇಷ ಪ್ರೋತ್ಸಾಹ ನೀಡಿದರೆ ಮತ್ತಷ್ಟು ಸೇವಂತಿ ಬೆಳೆಯನ್ನ ಕಾಣಬಹುದಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.